ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ವಿಶೇಷ ನಿಯಮಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಚಾರದಲ್ಲಿ ಸ್ಥಳೀಯರಾದ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗಿರುವುದನ್ನು ಸರಿಪಡಿಸಿಕೊಡುವ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರ ಹಾಗೂ 4ನೇ ದರ್ಜೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಹೇಳಿದರು। ಈ ಬಗ್ಗೆ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು। ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಇಲಾಖೆಗಳಿಗೆ ನೇರ ನೇಮಕಾತಿ ಇದ್ದಲ್ಲಿ ಸ್ಥಳೀಯರನ್ನ ಹೊರತುಪಡಿಸಿ ರಾಜ್ಯದ ವಿವಿಧ ಭಾಗದವರನ್ನ ಆಯ್ಕೆ ಮಾಡುವುದು ರೂಢಿಯಾಗಿದೆ। ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗದೆ ಅವರು ನಿರುದ್ಯೋಗಿಗಳಾಗಿ ಜೀವನ ಸಾಗಿಸಲು ತುಂಬಾ ತೊಂದರೆಯನ್ನ ಪಡುತ್ತಿದ್ದಾರೆ। ತಮ್ಮ ಅಧಿಸೂಚನೆಯನ್ನ ನೋಡುವಾಗ ನೀವು ನಮ್ಮ ಸಂಘದ ಮನವಿಗೆ ಯಾವುದೇ ರೀತಿಯ ಬೆಲೆಯನ್ನ ಕೂಡ ನೀಡಿಲ್ಲ। ಅಧಿಸೂಚನೆಯಡಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಒಟ್ಟು 190 ನೇಮಕಾತಿ ಮಂಜೂರಾಗಿದ್ದು ಅದರಲ್ಲಿ ಇತ್ತೀಚೆಗೆ 111 ಜನರ ಪ್ರಕಾರ ಕಾರ್ಮಿಕರನ್ನ ವಿಶೇಷವಾಗಿ ನೇರ ನೇಮಕಾತಿ ಅಡಿಯಲ್ಲಿ ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿ ಪ್ರಚಾರವನ್ನ ಮಾಡಿರುತ್ತಾರೆ। ಇದು ಜನಪ್ರತಿನಿಧಿಗಳು ಪೌರ ಕಾರ್ಮಿಕರಾದ ಸ್ಥಳೀಯರಿಗೆ ಮಾಡಿದ ಮೋಸವಾಗಿದೆ। ಆದ್ದರಿಂದ ಸ್ಥಳೀಯರಿಗೆ ಹಾಗೂ ಇಲ್ಲಿನ ನಿರುದ್ಯೋಗಿಗಳನ್ನ ನೇರ ನೇಮಕಾತಿ ಮಾಡಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು। ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ವಿಶೇಷ ನಿಯಮಾವಳಿಗಳ ರೀತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಚಾರದಲ್ಲಿ ಸ್ಥಳೀಯ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗಿರುವ ಬಗ್ಗೆ ಸರಿಪಡಿಸುವ ಬಗ್ಗೆ ಈ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೇವೆ। ಬಹುಶಃ ತಮಗೆಲ್ಲ ತಿಳಿದಿರಬಹುದು, ನಗರ ಪಾಲಿಕೆಯಲ್ಲಿ ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮತ್ತು ನೇರ ಪಾವತಿ ಅಡಿಗೆ ಮಾಡಬೇಕಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯ ಸಂಘಟನೆ ಅದು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಾವು ಬಹಳಷ್ಟು ಹೋರಾಟ ಮಾಡಿ ಆ ಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಬೇಕು, ಪ್ರಸ್ತುತ ಯಾರು ಕೆಲಸ ಮಾಡ್ತಿದ್ದಾರೆ ಪೌರ ಕಾರ್ಮಿಕರನ್ನು ಅವರನ್ನು ನೇಮಕ ಮಾಡಬೇಕೆಂಬ ನಮ್ಮ ಒಕ್ಕೂರಿನ ಹೋರಾಟವಾಗಿತ್ತು। ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರ ನೇಮಕಾತಿ ಅಥವಾ ನೇರ ಪಾವತಿ ಮಾಡಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದೆ। ಅದೇ ಪ್ರಕಾರ ಇವತ್ತು ಜಿಲ್ಲಾಡಳಿತ ಸಹ ಈ ಒಂದು ಪ್ರೋಸೆಸ್ ಅಲ್ಲಿ ಕಾರ್ಯನಿರತವಾಗಿದೆ। ಹಾಗಿರುವಾಗ ಇವತ್ತು ಹ್ಯಾಂಡ್ಲಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಹ ನಮ್ಮ ಪೌರ ಕಾರ್ಮಿಕರು ಇರಬಹುದು ಅಥವಾ ಇನ್ನಿತರ ಕೆಲವು ಕಡೆಗಳಲ್ಲಿ ಗುತ್ತಿಗೆದಾರರ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಬಹಳಷ್ಟು ಇದರಿಂದ ಅನ್ಯಾಯವಾಗಿದೆ। ಬಹುಶಃ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ, ಇದು ಸರಿಯಲ್ಲ। ಯಾಕಂದ್ರೆ ಪ್ರಸ್ತುತ ಇರುವಂತಹ ಪೌರ ಕಾರ್ಮಿಕರಿಗೆ ಅಲ್ಲಿ ಅವಕಾಶ ಇಲ್ಲ, ಯಾರ ಹೊರಗ ಜಿಲ್ಲೆಯವರು ಬಂದವರಿಗೆಲ್ಲ ನೀವು ಅವಕಾಶ ಕೊಡ್ತಾ ಇದ್ದೀರಿ। ಅದಲ್ಲದೆ ಅದನ್ನು ಮೀಸಲಾತಿಯಾಗಿ ಅದೊಂದು ಮೀಸಲಾತಿ ಪ್ರಕಾರವನ್ನು ಅವರೊಂದು ಲಿಸ್ಟ್ ಮಾಡಿದ್ದಾರೆ। ಬಹುಶಃ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ। ಯಾಕಂದ್ರೆ ಇಲ್ಲಿ ತಮಗೆ ತಿಳಿದಿರುವ ಪ್ರಕಾರ ಕೊರಗ ಸಮುದಾಯದ ಜನರು ಬಹಳಷ್ಟು ನಮ್ಮ ಪೌರ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆ ಆಧಾರದಲ್ಲಿ। ಇದರಲ್ಲಿ ಇವರ ಮೀಸಲಾತಿ ಪಟ್ಟಿಯಲ್ಲಿ 3 ಮಂದಿ ಪರಿಶಿಷ್ಟ ಪಂಗಡದವರಿಗೆ ಅವಕಾಶ ಕೊಟ್ಟಿದ್ದಾರೆ। ಅದರಲ್ಲಿ ಕೂಡ ಒಬ್ಬ ಮಾತ್ರ ಅದು ಗಣೇಶ ಎಂಬ ಹುಡುಗಿದ್ದಾನೆ, ಅವನು ಮಾತ್ರ ಕೊರಗ ಸಮುದಾಯ ಸೇರಿದ್ದಾರೆ, ಇನ್ನಿಬ್ಬರು ಅದು ನಾಯಕ ಸಮುದಾಯಕ್ಕೆ ಸೇರಿದವರು, ಅವರು ಸಹ ST ಕ್ಯಾಟಗರಿಯಲ್ಲಿ ಬರ್ತಾರೆ। ಹಾಗಿರುವಾಗ ಇನ್ನು ಕೂಡ ಒಂದು 50 ಮಂದಿ ಪೌರ ಕಾರ್ಮಿಕರು ಕೊರಗ ಜನಾಂಗದಲ್ಲಿ ಇದ್ದಾರೆ, ಅವರಿಗೆ ಇವತ್ತು ಉದ್ಯೋಗ ಇಲ್ಲ। ಬಹುಶಃ ಇದು ಆಡಳಿತ ವಿಭಾಗದಿಂದ ಆಗಿರುವ ಲೋಪದೋಷಗಳು ಇವತ್ತು ಒಂದು ಕಟ್ಟೆ ಸಮಾಜದ ಜನರಿಗೆ ಅನ್ಯಾಯ ಆಗ್ತದೆ। ಅದರಿಂದ ನಾನು ಪತ್ರಿಕೆಯ ಮಾಧ್ಯಮದಲ್ಲಿ ತಮ್ಮ ಮೂಲಕ ವಿನಂತಿ ಮಾಡೋದೇನೆಂದ್ರೆ ಇದು ಸರಿಯಾಗಿಲ್ಲ, ಇದು ಒಂದು ಕಾನೂನು ರೀತಿಯಲ್ಲಿ ಸಹ ಸರಿಯಲ್ಲ। ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ನಾರಾಯಣ್ ಮತ್ತು ಆನಂದ್ ಉಪಸ್ಥಿತರಿದ್ದರು।